ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಏನೇನೋ ಕಂಡಿದೆ ಈ ಭೂಲೋಕ, ಇದಕ್ಕಿಂತ ದೊಡ್ಡ ದೊಡ್ಡ ದುರಂತಗಳನ್ನೆಲ್ಲ ದಾಟ್ಕೊಂಡು ಬಂದಿದೆ. ಮತ್ತೆ ಬರುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗೂ ನನಗಿದೆ. ಕರೋನಾ ಕಡಿಮೆ ಆದ ನಂತರ ಮತ್ತೊಮ್ಮೆ ಎಲ್ಲ ಸಹಜ ಸ್ಥಿತಿಗೆ ಬರಲಿದೆ. ಈಗ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡೋದಕ್ಕೆ ಜನಗಳು ಸಹ ಕಾಯ್ತಾ ಇದ್ದಾರೆ. ಸಾಲು ಸಾಲು ಜನರಿಲ್ಲ, ಹರ್ಷೋದ್ಗಾರ ಸಂತಸವಿಲ್ಲ, ಚಪ್ಪಾಳೆ ಶಿಲ್ಲೆಗಳ ಸದ್ದಿಲ್ಲ. ಇಷ್ಟನ್ನ ಹೇಳಿದಾಗ್ಲೇ ನೀವು ಅನ್ಕೋಬೇಕು ನಾವು ಮಾತನಾಡ್ತಾ ಇದ್ದೇವೆ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ. ಖಂಡಿತ ಹೌದು. ಉದಯವಾಣಿ ಸ್ಟ್ರೈಟ್ ಟಾಕ್ ನಲ್ಲಿ ಹೊಸ ಜೋಶ್ನೊಂದಿಗೆ ಕಲರ್ಫುಲ್ ಆಗಿ ಹೇಗೆ ಚಿತ್ರರಂಗ ಈಗ ಎದ್ದು ಬರ್ಲಿಕ್ಕಿದೆ ಅಂತ ನೋಡೋಣ ಬನ್ನಿ. ಒಂದು ಕಾಲದಲ್ಲಿ ವರ್ಷಕ್ಕೆ 20-30 ಸಿನಿಮಾಗಳು ಬಿಡುಗಡೆಯಾಗುತ್ತಿದ್ದ ಕನ್ನಡ ಚಿತ್ರರಂಗ ಇವತ್ತು ತಿಂಗಳಿಗೆ 20-30 ಸಿನಿಮಾಗಳು ಬಿಡುಗಡೆಯಾಗುವ ಹಂತಕ್ಕೆ ಬೆಳೆದು ನಿಂತಿದೆ. ಭಾರತೀಯ ಚಿತ್ರರಂಗದಲ್ಲಿ ಅತ್ಯಧಿಕ ಸಂಖ್ಯೆಯ ಸಿನಿಮಾಗಳು ನಿರ್ಮಾಣ ಆಗುತ್ತಿರುವ ಎರಡನೇ ಅತಿದೊಡ್ಡ ಚಿತ್ರರಂಗ ಅನ್ನೋ ಹೆಗ್ಗಳಿಕೆ ಕೂಡ ಈಗ ಕನ್ನಡ ಚಿತ್ರರಂಗಕ್ಕಿದೆ. ಆದರೆ ಈ ವರ್ಷದ ಆರಂಭದಲ್ಲಿ ಶುರುವಾದ ಕೊರೋನಾ ಅಬ್ಬರ ಇತರೆ ರಂಗಗಳಂತೆ ಚಿತ್ರರಂಗಕ್ಕೂ ಬಲವಾಗಿ ತಟ್ಟಿದೆ. ಈ ವರ್ಷದ ಜನವರಿಯಲ್ಲಿ ಬಿಗ್ ಓಪನಿಂಗ್ ಪಡೆದುಕೊಂಡಿದ್ದ ಸ್ಯಾಂಡಲ್ವುಡ್ ಕರೋನಾ ಹೊಡೆತದಿಂದಾಗಿ ಮಾರ್ಚ್ ವೇಳೆಗೆ ಮಂಕಾಯಿತು. ಕಳೆದ 4-5 ತಿಂಗಳಿಂದ ಏನು ನಾವು ಒಂದು ಕರೋನಾ ಎಂಬ ಮಹಾಮಾರಿಗೆ ಜನ ತತ್ತರಿಸಿ ಹೋಗ್ತಾ ಇದ್ರು, ಆ ಒಂದು ಕಾರ್ಮೋಡದಿಂದ ಹೊರಗಡೆ ಬರೋ ಟೈಮ್ ಬಂದಾಯಿತು. ಯಾವುದೇ ಕಾರಣಕ್ಕೂ ಧೈರ್ಯವಿರಬೇಡಿ. ಹಾಗೂ ನಾನು ನೀವು ಇತ್ತೀಚೆಗೆ 4-5 ತಿಂಗಳಿಂದ ಏನು ಮಿಸ್ ಮಾಡ್ಕೊಂಡಿದ್ವು, ಒಂದು ಕನ್ನಡ ಚಿತ್ರರಂಗದ ವೈಭವ ಮತ್ತೆ ಬರುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗೂ ನನಗಿದೆ. ಯಾಕಂದರೆ ನನ್ನ ನಿರ್ಮಾಣದ ಸಲಗಾ ಸೇರಿದಂತೆ ದೊಡ್ಡ ಬಜೆಟ್ ಚಿತ್ರಗಳಾದ KGF, ರಾಬರ್ಟ್, ಯುವರತ್ನ, ಕೋಟಿಗೊಬ್ಬ, ಬಜರಂಗಿ, ಇನ್ನೂ ಅನೇಕ ಚಿತ್ರಗಳು ಸಾಲ ಕಾಯ್ತಾ ಇವೆ ನಿಮ್ಮೆಲ್ಲರನ್ನೂ ರಂಜಿಸಲು. ಸೊ ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಇದೆಲ್ಲ ತೆರೆಗೆ ಬರುತ್ತೆ. ನೀವು ನಾನು ನೋಡಿ ಆನಂದಿಸೋಣ. ಮತ್ತೆ ಕನ್ನಡ ಚಿತ್ರರಂಗದ ವೈಭವ ಖಂಡಿತವಾಗೂ ಬರುತ್ತೆ ಅನ್ನೋ ಸಂಪೂರ್ಣವಾದ ವಿಶ್ವಾಸ ನನಗಿದೆ. ಈ ವರ್ಷದ ಜನವರಿಯಿಂದ ಮಾರ್ಚ್ 2ನೇ ವಾರದವರೆಗೆ ಸರಿಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿವೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಈ ವೇಳೆಗೆ ಏನಿಲ್ಲ ಅಂದರೂ 80ರಿಂದ 90 ಸಿನಿಮಾಗಳು ಬಿಡುಗಡೆಯಾಗಬೇಕಾಗಿತ್ತು. ಆದರೆ ಮಾರ್ಚ್ 2ನೇ ವಾರದ ನಂತರ ಥಿಯೇಟರ್ಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳು ಸಂಪೂರ್ಣ ಬಂದಾಗಿದ್ದರಿಂದ ರಿಲೀಸ್ಗೆ ರೆಡಿ ಇದ್ದ ಬಹುತೇಕ ಎಲ್ಲ ಸಿನಿಮಾಗಳು ಥಿಯೇಟರ್ ಬಾಗಿಲಿನಲ್ಲೇ ನಿಲ್ಲುವಂತಾಯಿತು. ಇದು ಕೊರೋನಾ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಬಂದು ಇಷ್ಟೊಂದು ಹಾವಳಿ ಮಾಡ್ತಿದೆ. ಇದರಿಂದ ತೀರಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತುಂಬ ತೊಂದರೆ ಕೊಡುತ್ತೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೇನೆ. ತುಂಬ ಧೈರ್ಯ, ತುಂಬ ಆತ್ಮವಿಶ್ವಾಸ, ಬದುಕಿನ ಮೇಲಿನ ಪ್ರೀತಿ ಮತ್ತು ಒಂದು ಸಣ್ಣ ನಗುವಿನ ಜೊತೆಗೆ ಇದನ್ನು ಎದುರಿಸಿದ್ರೆ ನಮ್ಮ ನಾಳೆಗಳು ತುಂಬ ಚೆನ್ನಾಗಿರ್ತವೆ ಅಂತ ಹೇಳ್ಬಹುದು. ಎಲ್ಲ ಉದ್ಯಮಗಳು ಒಂದು ಥರ ಕುಂಟು ರೀತಿಯಲ್ಲಿ ಸಾಗ್ತಿದೆ. ಸಿನಿಮಾ ಉದ್ಯಮ ಕೂಡ ಕುಂಟ್ತಿದೆ. ಒಂದು ಮನೇಲಿ ಯಾರಿಗೂ ಖಾಲಿ ಇದ್ದಾಗ ಒಂದು ನರಳಾಟ ಕೇಳಿಸುತ್ತಲ್ಲ, ಆ ಥರ ಪ್ರತಿ ಉದ್ಯಮದಲ್ಲೂ ಒಂದು ನರಳಿಕೆ ಇದೆ. ಇದೆಲ್ಲ ಸರಿ ಹೋಗುತ್ತೆ ಅಂತ ತುಂಬ ದೂರ ನಿಂತು ನೋಡೋರಾಗಿ ಸುಮಾರು ಜನರಿಗೆ ಅನಿಸುತ್ತೆ. ನಾನು ಅಂಥವರ ವೀಡಿಯೋಗಳನ್ನ ಎಲ್ಲ ನಾಳೆ ಚೆನ್ನಾಗಾಗುತ್ತೆ ಅನ್ನೋಂಥವ್ರ ಮಾತುಗಳನ್ನು ತುಂಬ ಕೇಳ್ತಿದ್ದೀನಿ ಈ ಮಧ್ಯೆ. ಯಾಕಂದರೆ ಯಾವುದೇ ವಿಷಯನ ತುಂಬ ಪಾಸಿಟಿವ್ ಆಗಿ ತಗೋಬೇಕು. ಸದ್ಯ ಕನ್ನಡದ ಬಹುತೇಕ ಸ್ಟಾರ್ಸ್ ನಟರ ಸಿನಿಮಾಗಳು ಬಿಡುಗಡೆಗೆ ರೆಡಿಯಾಗಿ ನಿಂತಿವೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್, ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಜರಂಗಿ 2, ಧ್ರುವ ಸರ್ಜಾ ಅಭಿನಯದ ಪೊಗರು, ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕಬ್ಜಾ, ಹೋಮ್ ಮಿನಿಸ್ಟರ್, ದುನಿಯಾ ವಿಜಯ್ ಅಭಿನಯದ ಸಲಗ, ಹೀಗೆ ಬಿಗ್ ಸ್ಟಾರ್ಸ್ಗಳ ಬಿಗ್ ಬಜೆಟ್ನ ದೊಡ್ಡ ದೊಡ್ಡ ಸಿನಿಮಾಗಳು ಬಿಡುಗಡೆಯ ನಿರೀಕ್ಷೆಯಲ್ಲಿವೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಮೂರ್ತಿ. ಕರೋನಾ ಕಡಿಮೆ ಆದ ನಂತರ ಮತ್ತೊಮ್ಮೆ ಎಲ್ಲ ಸಹಜ ಸ್ಥಿತಿಗೆ ಬರಲಿದೆ. ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಚಿತ್ರನ ನೋಡೋದನ್ನ ಮಿಸ್ ಮಾಡ್ಕೋತಾ ಇದ್ರು. ಆದಷ್ಟು ಬೇಗ ಚಿತ್ರಮಂದಿರಗಳು ಓಪನ್ ಆಗ್ತಿದ್ದಂಗೆ ಪ್ರೇಕ್ಷಕರು ಬಂದು ಮತ್ತೊಮ್ಮೆ ಚಿತ್ರಮಂದಿರಗಳಲ್ಲೇ ಸಿನಿಮಾಗಳನ್ನ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ರೆಡಿ ಆಗಿದ್ದಾವೆ. ಆದಷ್ಟು ಬೇಗ ಬಂದು ಅದು ನಿಮ್ಮನ್ನು ಮನೋರಂಜಿಸ್ತವೆ, ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತವೆ. ಆದಷ್ಟು ಬೇಗ ನಮ್ಮ ಇಂಡಸ್ಟ್ರಿ ಮತ್ತೊಮ್ಮೆ ಮೊದಲು ಹೇಗಿತ್ತೋ ಹಾಗೆ ಕಲರ್ಫುಲ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರಲಿದ್ರೆ
ಇನ್ನೇನು ಕರೋನಾ ಕಡಿಮೆಯಾಗಿ ಜನರ ಜೀವನ ಸ್ಥಿತಿ ಸಹಜವಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಸುಮಾರು ತಿಂಗಳುಗಳಿಂದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದಿರಲಿಲ್ಲ. ಈಗ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡೋದಕ್ಕೆ ಜನಗಳು ಸಹ ಕಾಯ್ತಾ ಇದ್ದಾರೆ. ಮತ್ತು ರಿಲೀಸಿಗೆ ರೆಡಿಯಾಗಿರುವಂಥ ಎಲ್ಲ ಸಿನಿಮಾಗಳು ಥಿಯೇಟ್ರಿಗೆ ಬರೋದಕ್ಕೆ ಕಾಯ್ತಾ ಇದೆ. ಮತ್ತು ಕನ್ನಡ ಚಿತ್ರರಂಗ ಕಲರ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸಾಧ್ಯ ಆದಷ್ಟು ಬೇಗ ಇದಾಗಲಿ ಅಂತ ಹಾರೈಸ್ತೀನಿ, ವಿಶ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಬಾರಿಯ ಮತ್ತೊಂದು ವಿಶೇಷ ಅಂದರೆ ಪಾರ್ಟ್ 2 ಸಿನಿಮಾಗಳ ಕುತೂಹಲ. ಮೊದಲ ಭಾಗದಲ್ಲಿ ಯಶಸ್ವಿ ಎನಿಸಿಕೊಂಡಿದ್ದ ಅನೇಕ ಚಿತ್ರಗಳು ಈ ಬಾರಿ ಪಾರ್ಟ್ 2 ಆಗಿ ಬಿಡುಗಡೆಯಾಗಲಿಕ್ಕೆ ತಯಾರಾಗಿ ನಿಂತಿವೆ. ಈ ಚಿತ್ರಗಳು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಲ್ಲಿ ಕ್ರೇಜ್ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಏನೇನೋ ಕಂಡಿದೆ ಈ ಭೂಲೋಕ, ಇದಕ್ಕಿಂತ ದೊಡ್ಡ ದೊಡ್ಡ ದುರಂತಗಳನ್ನೆಲ್ಲ ದಾಟ್ಕೊಂಡು ಬಂದಿದೆ. ಇದೇ ದೊಡ್ಡ ದುರಂತ ಅಂತ ನಾವು ತುಂಬ ಭಯ ಪಟ್ಕೊಂಡ್ರೆ ನಾಳೆಗಳು ಕೂಡ ಭಯದಿಂದಲೇ ಶುರು ಆಗುತ್ತೆ. ಆರಾಮಾಗಿ ಎದ್ದಾಡೋಣ, ಹಲ್ಲುಜ್ಜೋಣ, ಎಲ್ಲ ಸರಿ ಹೋಗುತ್ತೆ. ಔಷಧ ಬರುತ್ತೆ, ಎಲ್ಲ ಮಾತ್ರೆ ಇಂಜೆಕ್ಷನ್ ಏನೇನೋ ಬರ್ತವೆ. ಸುಮ್ಮನೆ ಅಂತೂ ಇರಲ್ಲ ಮನುಷ್ಯ, ಎಲ್ಲ ಕಂಡುಹಿಡಿತಾನೆ ಇದಕ್ಕೆ. ಚಿತ್ರೋದ್ಯಮದಲ್ಲಂತೂ ಕನ್ನಡ ಚಿತ್ರೋದ್ಯಮದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳ ಒಂದು ಪಟ್ಟಿನೇ ಇದೆ. ಚಿತ್ರಮಂದಿರಗಳಿಗೆ ಜನ ಬರೋಕ್ಕೆ ಶುರು ಮಾಡ್ತಿದ್ದ ಹಾಗೆಯೇ ಒಂದಿಷ್ಟು ಒಳ್ಳೆಯ ಸಿನಿಮಾಗಳು ಸಾಲುಗಟ್ಟಿದ್ದು ಮನರಂಜನೆ ಕೊಡ್ತವೆ ಅಂತ ಹೇಳ್ಬೋದು. ಹಾಗೆ ಪ್ರತಿ ಉದ್ಯಮದಲ್ಲೂ ಈ ಕ್ರೈಸಿಸ್ ಟೈಮಲ್ಲಿ ತುಂಬ ಜಾಣ್ಮೆಯನ್ನು ಯೋಚನೆ ಮಾಡೋರು ತುಂಬ ಹೊಸ ಹೊಸ ಐಡಿಯಾಗಳನ್ನು ತಗೊಂಬರ್ತಾರೆ, ಬಿಸ್ನೆಸ್ ಮಾಡೆಲ್ಗಳನ್ನು ತಗೊಂಬರ್ತಾರೆ. ಅವರೆಲ್ಲರ ಬುದ್ಧಿವಂತಿಕೆಯಿಂದ ಪ್ರತಿ ರಂಗನೂ ಒಂದು ಏಳಿಗೆಯತ್ತ ಸಾಗುತ್ತೆ. ಭಯ ಬಿಡೋಣ, ಒಂದು ನಸು ಆತ್ಮವಿಶ್ವಾಸದ ಜೊತೆ ಈ ಕರೋನಾ ಟೈಮಲ್ಲಿ ಎಲ್ಲ ಆರಾಮಾಗಿರೋಣ. ಆರೋಗ್ಯವೇ ನಮ್ಮ ನಾಡಿನ ಆಸ್ತಿ, ನಮ್ಮೆಲ್ಲರ ಆಸ್ತಿ. ನೋಡಿದ್ರಲ್ವಾ ಎಷ್ಟೆಲ್ಲ ಸಿನಿಮಾಗಳು ನಮಗೆ ಭರಪೂರ ಮನೋರಂಜನೆಯನ್ನ ಕೊಡ್ಲಿಕ್ಕೆ ನಾ ಮುಂದು ಅಂತ ರೆಡಿಯಾಗಿವೆ ಅಂತ. ಖಂಡಿತ ಇವೆಲ್ಲವೂ ನಮಗೆ ಮನೋರಂಜನೆ ಕೊಡ್ತವೆ ಅಂತ ಆಶಿಸ್ತಾ ಉದಯವಾಣಿ ಸ್ಟ್ರೈಟ್ ಟಾಕ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.